ನಾಗರ ಪಂಚಮಿಯ ಪ್ರಯುಕ್ತ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದಲ್ಲಿ ಸ್ವಯಂಭೂ ನಾಗಸನ್ನಿಧಿಯಲ್ಲಿ ನಾಗದೇವರಿಗೆ ಕ್ಷೀರಾಭಿಷೇಕ ತನುತಾರೆ ಮತ್ತು ವಿಶೇಷ ಪೂಜೆ ನಡೆದು ಯಜ್ಞ ಮಂಟಪದಲ್ಲಿ ಆಶ್ಲೇಷ ಬಲಿಪೂಜೆಯು ಪೂರ್ಣಾಹುತಿ ಧರ್ಮ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಆಶೀರ್ವಚನ ನೀಡಿದ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ನಾಗಾರಾಧನೆಯಲ್ಲಿ ಪ್ರಕೃತಿಯ ಆರಾಧನೆಯ ತತ್ವವಿದೆ. ಸಂಪತ್ತುಗಳಿಗೆ ಅಧಿಪತಿ ನಾಗರಾಜ. ನಾಗಾರಾಧನೆಯ ಹಿಂದೆ ಮೂಲ ಸಂಸ್ಕೃತಿಯ ಅಂಶವಿದೆ. ಆಸ್ತಿಕ ಭಾವಕ್ಕೆ ಹೆಚ್ಚು ಗೌರವವಿದೆ ಎಂದು ಹೇಳಿದರು. ನಾಗಾರಾಧನೆ ನಾವು ಬಾರಿ ಪ್ರಪಂಚದಾದ್ಯಂತ ಮಾತ ಭಾಗವಲ್ಲ ನಮ್ಮ ತೂಪ ನಾಗಾರಾಧನೆ ಮಾಡ್ತೀನಿ ನಾವು ಒಳತು ಓದಿಲ್ಲ. ನಾಗಾರಾಧನೆದ ಪಿರವುಡೊಂಜಿ ಮೂಲ ಸಂಸ್ಕೃತಿದ ಪೊರುಳುಂಡು. ಮೂಲ ಸಂಸ್ಕೃತಿದ ಪೊರುಳುಂಡು ನಾಗಾರಾಧನೆ ಪಂಡ ಮೂಲ ಸಂಸ್ಕೃತಿ ಆಡೆ ಮುಟ್ಟ ನಮ್ಮ ಎತ್ತಾದ ಗೊತ್ತ ಐಕ್ ಪಂಡ್ಪಂಡು ಮೂಲ ಸಂಸ್ಕೃತಿಂದೇ ಪಾಣಿದಾಲ ತಪ್ಪಿದ್ದಿದ ಎಂಕೆಂಡ ಐಕ್ ಒಂಜಿ ರೀತಿದ ಸದಾಚಾರ ಸಂಪನ್ನತೆಗೆ ಪೂರಕವಾಯಿನಂಚಿನ ವಿಚಾರಗಳು ಐತವುಳಾಯ್ದು ಉಂಡು. ಸಾಧ್ವಿ ಶ್ರೀ ಮಾತಾನಂದಮಯಿ ದಿವ್ಯ ಸಾನ್ನಿಧ್ಯವನ್ನ ಕರುಣಿಸಿದ್ರು. ಶ್ರೀ ಗುರುದೇವ ಸೇವಾ ಬಳಗದ ಮಹಾರಾಷ್ಟ್ರ ಘಟಕದ ಅಧ್ಯಕ್ಷ ವಾಮಯ್ಯ ಶೆಟ್ಟಿ, ಪತ್ನಿ ರೇವತಿ ವಾಮಯ್ಯ ಶೆಟ್ಟಿ, ಒಡಿಯೂರು ಸೇವಾ ಬಳಗದ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಬಿಜಯ್, ವಜ್ರಮತ ಮಹಿಳಾ ವಿಕಾಸ ಕೇಂದ್ರದ ಅಧ್ಯಕ್ಷೆ ಸರ್ವಾಣಿ ಪಿ ಶೆಟ್ಟಿ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶ್ರೀಗಳು ತುಳುಲಿಪಿಯಲ್ಲಿ ಬರೆದ ಜೀವನ ಮುಕ್ತ ಗೀತೆ ಪುಸ್ತಕವನ್ನು ಇದೇ ವೇಳೆ ಬಿಡುಗಡೆ ಮಾಡಲಾಯಿತು.